ಸಹಕಾರ ರತ್ನ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ 76ನೇ ಹುಟ್ಟುಹಬ್ಬದ ಸಂಭ್ರಮ, ಅಭಿನಂದನಾ ಕಾರ್ಯಕ್ರಮ ಮತ್ತು ಅರ್ಹರಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವು ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಹುಟ್ಟುಹಬ್ಬದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು, ಮಾನವ ಜಾತಿಗಿಂತ ದೊಡ್ಡ ಜಾತಿಯೇ ಇಲ್ಲ, ಅದೇ ನನ್ನ ಜಾತಿ. ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾ ಯುವಕರಿಗೆ ಮಾರ್ಗದರ್ಶನ ನೀಡುವ ನನಗೆ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರು ಗುರುಗಳು. ಬೇರೆ ಬ್ಯಾಂಕ್ಗಳಲ್ಲಿ ವಸೂಲಾತಿ ಎನ್ನುವ ಪದ ಬಳಕೆ ಮಾಡುತ್ತಾರೆ. ಆದರೆ ಕಳೆದ 29 ವರ್ಷಗಳಲ್ಲಿ ನಮ್ಮ ಬ್ಯಾಂಕ್ನಿಂದ ರೈತರಿಗೆ ಕೊಟ್ಟಿರುವ ಸಾಲ 100ಕ್ಕೆ 100 ಮರುಪಾವತಿಯಾಗಿದೆ ಎಂದರು. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಯಾವುದೇ ಒಂದು ಈ ಹುದ್ದೆಯನ್ನು ಕೇಳಿಕೊಂಡು ಹೋದವನು ಅಲ್ಲ. ನನ್ನ ಜೀವನ 70 ವರ್ಷಗಳ ಹಿಂದೆ ನಮ್ಮ ಒಂದು ಸಭೆ ನೆಹರು ಮೈದಾನಲ್ಲಿ ದೇವಿಪ್ರಸಾದ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆದಿತ್ತು. ಆಗ ನಾನು ಒಂದು ಮಾತು ಹೇಳಿದೆ, ಇವತ್ತು ಕೂಡ ಜಾತಿಯ ಬಗ್ಗೆ ಉಲ್ಲೇಖ ಆಯಿತು. ಮಾನವ ಜಾತಿಗಿಂತ ದೊಡ್ಡ ಜಾತಿ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ನನ್ನ ಹತ್ರ ಕೆಲವರು ಪ್ರಶ್ನೆ ಕೇಳ್ತಾರೆ, ನೀವು ಇಷ್ಟು ವರ್ಷ ಈ ಹುದ್ದೆಯಲ್ಲಿ ಹೇಗೆ ಮುಂದುವರಿಸ್ತೀರಿ, ರಾಜ್ಯ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತೀರಿ, ನಿಮ್ಮ ಈ ಜಾತಿ ಯಾವುದು? ನನ್ನ ಜಾತಿ ಮಾನವ ಜಾತಿ, ಅದಕ್ಕಿಂತ ದೊಡ್ಡ ಜಾತಿಯೇ ಇಲ್ಲ. ಎಲ್ಲರನ್ನೂ ಮೇಲಕ್ಕೆತ್ತಿಕೊಂಡು ಎಲ್ಲರನ್ನೂ ಎತ್ತರಕ್ಕೆ ಏರಿಸುವಂಥ ಕೆಲಸವನ್ನು ಮಾಡಿಕೊಂಡು ಎಲ್ರಿಗೂ ಸಮಾನವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟು ಹೊಸ ಯುವಕರಿಗೆ ಮಾರ್ಗದರ್ಶನ ಮಾಡಿಕೊಂಡು ಅವರನ್ನು ಉನ್ನತಿಗೆ ಏರಿಸುವಂಥ ಕೆಲಸವೇ ಮಾನವ ಜಾತಿಯವರು ಆದಂತ ನಾವು ಮಾಡಬೇಕಾಗಿದೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ರಾಜೇಂದ್ರ ಕುಮಾರ್ ಅವರು ಶತಮಾನವನ್ನು ಕಾಣುವಂತಾಗಲಿ. ಅಜಾತಶತ್ರುವಾಗಿ ಸಹಕಾರಿ ರಂಗದಲ್ಲಿ ಗುರುತಿಸಿಕೊಂಡಿರುವ ರಾಜೇಂದ್ರ ಕುಮಾರ್ ಅವರಿಂದ ಸಹಕಾರಿ ಕ್ಷೇತ್ರ ಶ್ರೀಮಂತವಾಗಲಿ. 30 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ರಾಜೇಂದ್ರ ಕುಮಾರ್ ಅವರು ಧಾರ್ಮಿಕ, ಶೈಕ್ಷಣಿಕ, ಉದ್ಯಮ ಕ್ಷೇತ್ರಗಳಲ್ಲೂ ಸೇವೆಗೈದವರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಭೂತಕಾಲದ ಕತ್ತಲಿನಲ್ಲಿ ಬೆಳಕನ್ನು ಹುಡುಕುವುದಕ್ಕಿಂತ ಭವಿಷ್ಯತ್ ಕಾಲದ ಕತ್ತಲನ್ನು ಬೆಳಕು ಮಾಡತಕ್ಕಂಥವ ನಾಯಕ. ಚಾಣಕ್ಯ ಹೇಳಿರ್ತಕ್ಕಂಥ ಉಕ್ತಿಗೆ ಸರಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರು ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅವರು ಅಂತ ಹೇಳ್ತಾ ಅವರಿಗೆ ಅಭಿವಂದನೆಗಳನ್ನ ಸಲ್ಲಿಸ್ತೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಆಶಯ ಏನಿತ್ತು? ಇಲ್ಲಿ ಬಂದವರಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಹಕಾರ ರಂಗದಲ್ಲಿರ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲರ ಆಶಯ ಏನು ಕೇಳಿದ್ರೆ, ರಾಜೇಂದ್ರ ಕುಮಾರ್ ಅವರು 76 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಭಗವಂತ ಆಶೀರ್ವಾದ ಮಾಡಲಿ, ಶತಮಾನಗಳನ್ನ ಕಾಣಲಿ, ಸಹಕಾರ ರಂಗವನ್ನು ಇನ್ನಷ್ಟು ಮುನ್ನಡೆಸಲಿ ಅನ್ನತಕ್ಕಂಥ ಆಶಯ ಎಲ್ಲರ ಆಶಯ. ಆ ಆಶಯವನ್ನು ನಾನು ಮುಂದಿಟ್ಟಿದ್ದೇನೆ, ಭಗವಂತನ ಮುಂದಿಟ್ಟಿದ್ದೇನೆ. ರಾಜೇಂದ್ರ ಕುಮಾರ್ ಕೇವಲ ಸಹಕಾರಿ ಧುರೀಣ ಅಲ್ಲ. ರಾಜೇಂದ್ರ ಕುಮಾರ್ ಧಾರ್ಮಿಕ ಕ್ಷೇತ್ರದಲ್ಲಿ, ಕಾರ್ಕಳದಂತಹ ಕ್ಷೇತ್ರದಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ 12 ವರ್ಷಕ್ಕೊಂದ್ಸರಿ ಬರತಕ್ಕಂತಹ ಮಹಾಮಸ್ತಕಾಭಿಷೇಕವನ್ನ ದೇಶದಲ್ಲೇ ಮಾದರಿಯಾಗಿ ಮಾಡಿದವರು ಯಾರು ಕೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅವರು. ಹೇಳಿದ್ರೆ ಧಾರ್ಮಿಕ ಕ್ಷೇತ್ರ 16 ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ಎಲ್ಲೆಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜನ ದುಂಬ್ತಾರ ಅಲ್ಲಿ ಸಹಕಾರ. ಯಾಕೆ ಹೇಳಿದ್ರೆ ನನಗೂ ರಾಜೇಂದ್ರ ಕುಮಾರ್ ಅವರಿಗೂ ನಿರಂತರವಾಗಿರ್ತಕ್ಕಂಥ 20 ವರ್ಷಗಳ ಸಂಬಂಧ. ಬಳಿಕ ಮಾತನಾಡಿದ ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು,
ಮೊಳಹಳ್ಳಿ ಶಿವರಾಯರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಹಕಾರಿ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ರಾಜೇಂದ್ರ ಕುಮಾರ್ ಅವರ ದೃಢ ನಿರ್ಧಾರ ಮತ್ತು ಆಡಳಿತ ವೈಖರಿ ಇತರರಿಗೆ ಮಾದರಿ. ಇಡೀ ದೇಶದಲ್ಲಿ ಹೆಚ್ಚು ಕಿಸಾನ್ ಕಾರ್ಡ್ ಕೊಟ್ಟಿರುವ ಹಿರಿಮೆ ಎಸ್ಸಿಡಿಸಿಸಿ ಬ್ಯಾಂಕ್ನದ್ದು. ಮಹಿಳಾ ಸಂಘಟನೆಯ ಮೂಲಕ ಮಹಿಳೆಯರನ್ನು ಸಶಕ್ತಗೊಳಿಸಿರುವ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಎಂದರು. ಸದಾಶಿವರಾಯರು ಕಟ್ಟಿರುವಂತಹ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಉತ್ತಂಗದ ಹೆಸರು ಯಾವುದು ಕೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅಂತೇಳಿ ನಾವೆಲ್ಲ ಬಹಳ ಪ್ರೀತಿಯಿಂದ ಹೇಳಬೇಕು. ಈ ಸಹಕಾರಿ ಕ್ಷೇತ್ರವನ್ನು ಕಟ್ಟಿದ್ದರಲ್ಲಿ ಮಳವಳ್ಳಿ ಶಿವರಾಯರು ಬಂದರು. ಶಿವರಾಮ ಕಾರಂತರು ತಮ್ಮ ಪುಸ್ತಕದಲ್ಲಿ ಬರಿತಾ ಹೇಳ್ತಾರೆ, ಪುತ್ತೂರಿನಲ್ಲಿ ನನ್ನ ಬದುಕನ್ನು ಕಟ್ಟಿಕೊಂಡೆ, ಒಬ್ಬ ಸಾಹಿತಿಯಾಗಿ, ಲೇಖಕನಾಗಿ, ಶಿಕ್ಷಕನಾಗಿ ನನ್ನ ಬದುಕಿನ ಪ್ರತಿ ಕ್ಷಣವನ್ನು ನಾನು ಕಳೆದದ್ದು ಮಳವಳ್ಳಿ ಶಿವರಾಯರ ಜೊತೆಯಲ್ಲಿ ಅಂತೇಳಿ. ಮಳವಳ್ಳಿ ಶಿವರಾಯರಿಗೆ ಸರಿಗಟ್ಟುವಂಥ ಮತ್ತೊಬ್ಬ ಸಹಕಾರಿ ಧುರೀಣ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಇವತ್ತು 76ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಿರುವಂಥ ನಮ್ಮ ರಾಜೇಂದ್ರ ಕುಮಾರ್ ಅವರು ಅಂಥ ಸಹಕಾರಿ ಧುರೀಣರ ಸಾಲಿಗೆ ಸೇರ್ತಾರೆ ಅನ್ನೋದೇ ನಮಗಾಗಿರುವಂಥ ಖುಷಿ ಮತ್ತು ಸಂತೋಷ. ಬಂಟ್ವಾಳ ನಾರಾಯಣ ನಾಯ್ಕರು ನಮ್ಮ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಆರಂಭವಾಗುವಾಗ ಅವರು ಒಡೆದಾಟ ಇತ್ತು. ನಮಗೆಲ್ಲ ಅವ್ರು ನೋಡೋದು ಖುಷಿ. ಬಂಟ್ವಾಳ ನಾರಾಯಣ ನಾಯ್ಕರು ಬಂದರು ಅಂತ ಹೇಳಿದ್ರೆ ಒಂದು ಸ್ವಾತಂತ್ರ್ಯ ಯೋಧ ಒಬ್ಬ ಸಹಕಾರಿ ಧುರೀಣನಾಗಿ ನಮ್ಮನ್ನು ನಡ್ಕೊಂಡು ಹೋದ್ರೆ ಅದೊಂದು ಖುಷಿ. ನಮಗೆ ಅವ್ರು ನಡ್ಕೊಂಡು ಹೋಗ್ತಾರಲ್ಲ ಅಂತೇಳಿ ಖುಷಿ. ಅಂಥ ಬಂಟ್ವಾಳ ನಾರಾಯಣ ನಾಯ್ಕರು ಕಟ್ಟಿರುವಂಥ ಸಹಕಾರಿ ಕ್ಷೇತ್ರವನ್ನು ಇವತ್ತು ನಮ್ಮ ರಾಜೇಂದ್ರ ಕುಮಾರ್ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೊಂದು ಖುಷಿ ಮತ್ತು ಸಂತೋಷ, ಸಮಾಧಾನ. ಇದೇ ವೇಳೆ ಕೋಟೆಕಾರ್ ಬ್ಯಾಂಕ್ ದರೋಡೆಯನ್ನು ಭೇದಿಸಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಹಾಗೂ ತಂಡವನ್ನು ಬ್ಯಾಂಕ್ ವತಿಯಿಂದ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಇಂದ್ರಾಳಿ ಜಯಕರ ಶೆಟ್ಟಿ, ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾ ಭರತ್ ಶೆಟ್ಟಿ ವೈ, ಕಣಚೂರು ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಣಚೂರು ಮೋನು, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸುಚರಿತ ಶೆಟ್ಟಿ, ಮೇಘರಾಜ್ ಜೈನ್, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಜಯರಾಮ್ ರೈ, ಬಿಆರ್ ರಮೇಶ್, ಬ್ಯಾಂಕ್ ನಿರ್ದೇಶಕ ವಿನಯ್ ಕುಮಾರ್ ಸೂರಿಂಜೆ, ಟಿಜಿ ರಾಜಾರಾಮ್ ಭಟ್, ಭಾಸ್ಕರ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯಾಂಕ್ನ ನಿರ್ದೇಶಕ ಐಕಳ ಬಾವ ದೇವಿಪ್ರಸಾದ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಶಶಿಕುಮಾರ್ ರೈ ಬೊಳ್ಯೊಟ್ಟು ಧನ್ಯವಾದ ಸಮರ್ಪಿಸಿದರು. ರಾಜೇಶ್ ಕಾರ್ಯಕ್ರಮ ನಿರೂಪಿಸಿದರು. ರವೀಂದ್ರ ಪ್ರಭು ಪ್ರಾರ್ಥಿಸಿದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.